ಸುರತ್ಕಲ್ ಬಾಳಗ್ರಾಮದ ಎಂಆರ್ಪಿಎಲ್ ರಸ್ತೆಯಲ್ಲಿ ಸರ್ವೆ ನಂಬರ್ 185ರಲ್ಲಿ ಟ್ಯಾಂಕರ್ ಯಾರ್ಡ್ ನಿರ್ಮಾಣ ಮಾಡಲು ಕಂಪನಿ ಮುಂದಾಗಿದೆ. ಇದರಿಂದಾಗಿ ಪರಿಸರದ ನಿವಾಸಿಗಳಿಗೆ ತೊಂದರೆಯಾಗಲಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿ ನೂರಾರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಸ್ಥಳೀಯರ ಮನವಿಗೆ ಈಗಾಗಲೇ ಶಾಸಕ ಉಮಾನಾಥ್ ಕೋಟ್ಯಾನ್ ಸ್ಪಂದಿಸಿದ್ದು, ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಸ್ಥಳೀಯರು ನೀಡಿದ್ದಾರೆ. ಕುಂಬ್ಳಕೆರೆ ಒಟ್ಟೆಕಾಯರ್ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರದೇಶದಲ್ಲಿ 200ರಷ್ಟು ಕುಟುಂಬಗಳು ವಾಸ ಮಾಡುತ್ತಿವೆ. ರಸ್ತೆಯ ಅಗಲ ಕಿರಿದಾಗಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆಯಾಗುತ್ತದೆ. ಇಲ್ಲಿ ಬುಲೆಟ್ ಗ್ಯಾಸ್ ಟ್ಯಾಂಕರ್ ನಿಲುಗಡೆಗೆ ಯಾರ್ಡ್ ನಿರ್ಮಾಣ ಮಾಡಿದಲ್ಲಿ ಜನಜೀವನಕ್ಕೆ ಮಾರಕವಾಗಲಿದೆ. ಗ್ಯಾಸ್ ಲೀಕೇಜ್ ಉಂಟಾದರೆ ಪ್ರಾಣಾಪಾಯ ಉಂಟಾಗಲಿದೆ. ಆದ್ದರಿಂದ ಇಲ್ಲಿ ಟ್ಯಾಂಕರ್ ಯಾರ್ಡ್ ನಿರ್ಮಾಣಕ್ಕೆ ಅವಕಾಶ ನೀಡಬಾರದು ಎಂದು ಈಗಾಗಲೇ ಬಾಳ ಗ್ರಾಮ ಪಂಚಾಯತ್ಗೆ ಮನವಿ ನೀಡಲಾಗಿತ್ತು. ಪಂಚಾಯತ್ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರೂ ತೆರೆಮರೆಯಲ್ಲಿ ಟ್ಯಾಂಕರ್ ಯಾರ್ಡ್ ನಿರ್ಮಾಣ ಮಾಡಲಾಗುತ್ತದೆ ಎಂದು ರೇಖಾ ಅವರು ಆರೋಪಿಸಿದ್ದಾರೆ. ಈ ಯಾರ್ಡ್ನಿಂದಾಗಿ ಬೇರೆ ಬೇರೆ ರಾಜ್ಯಗಳಿಂದ ಅಥವಾ ದೂರದ ಊರುಗಳಿಂದ ಅನೇಕ ಜನರು ಈ ಗ್ರಾಮದಲ್ಲಿ ಬಂದು ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನೋಡ್ತಾ ಹೋದರೆ ಏಕಾಂಗಿಯಾಗಿ ಒಂದು ಹುಡುಗಿ ಒಂದು ಸಂದರ್ಭದಲ್ಲಿ ಹೋಗುತ್ತಿರುವಾಗ ಯಾರೋ ಒಬ್ಬ ಹಿಂದಿನಿಂದ ಬಂದು ಆ ಹುಡುಗಿಯನ್ನು ವಂಚನೆ ಮಾಡೋದಿರ್ಬೋದು, ಆ ಹುಡುಗಿಯನ್ನು ಆಪಾದನೆಯ ರೀತಿಯಲ್ಲಿ ಅಥವಾ ಇನ್ನೊಂದು ದೃಷ್ಟಿಯಲ್ಲಿ ನೋಡುವಂಥ ಒಂದು ಸಂದರ್ಭ ದಿನ ಹೋಗ್ತಾ ಇರೋ ಹಾಗೆ ಹೆಚ್ಚಿನ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇಂತಹ ಸಮಸ್ಯೆ ಇನ್ನು ಮುಂದಕ್ಕೆ ಈಗಾಗಲೇ ನಾನು ಕೇಳಿರೋ ಪ್ರಕಾರ ನಿನ್ನೆ ಕೂಡ ಒಬ್ಬರು ಹೇಳಿದರು ಇದೇ ರೀತಿಯ ಒಂದು ಸಮಸ್ಯೆ ಆಗಿದೆ ಅಂತೇಳಿ. ಆದರೆ ನಾನು ಕೇಳಿರೋ ಪ್ರಕಾರ ಅನೇಕ ಹೆಂಗಸರಿಗೆ ಇರ್ಬೋದು ಅಥವಾ ಹೆಣ್ಣು ಮಕ್ಕಳಿಗಿರ್ಬೋದು ಈ ಒಂದು ಸಮಸ್ಯೆ ಎನ್ನುವಂಥದ್ದು ಕಂಡುಬಂದಿದೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಯಾರ್ಡ್ ಆದರೆ ಇಷ್ಟರವರೆಗೆ ಅಂದು ಇಂದು ಎನ್ನುವಂಥ ಒಂದು ಸಮಸ್ಯೆ ಅಲ್ಲ, ಇನ್ನು ದಿನನಿತ್ಯ 4-5 ರೀತಿಯಲ್ಲಿ ಅಥವಾ 4-5 ಹೆಂಗಸರಿಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಿಗಿರ್ಬೋದು ಈ ಒಂದು ಸಮಸ್ಯೆ ದಿನನಿತ್ಯವಾಗಿ ಕಂಡುಬರುವಂಥ ಒಂದು ಸಂದರ್ಭ ಇರ್ಬೋದು. ಇದೇ ರೀತಿಯಲ್ಲಿ ಮುಂದುವರೆದರೆ ದಿನನಿತ್ಯವೂ ಕೂಡ ಹೆಣ್ಣು ಮಕ್ಕಳು ತಮ್ಮ ಮನೆಯ ಅಂಗಳಕ್ಕೆ ಕಾಲಿಡಲು ಭಾರಿ ತೊಂದರೆಯಾಗುವಂತಹ ಒಂದು ಸಂದರ್ಭ ಬರ್ತಾ ಇದೆ. ಟ್ಯಾಂಕರ್ ಯಾರ್ಡ್ ನಿರ್ಮಾಣಕ್ಕೆ ಈಗಾಗಲೇ ನಮ್ಮ ಪ್ರದೇಶವನ್ನ ನಿಗದಿಪಡಿಸಲಾಗಿದೆ. ಇದರಿಂದ ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಜನಪ್ರತಿನಿಧಿಗಳು ತಕ್ಷಣವೇ ಸ್ಪಂದಿಸಿ ಸಮಸ್ಯೆ ಬಗೆಹರಿಸಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಜನರಿಗೆ ಬೇಡವಾದ ಯಾರ್ಡ್ ನಿರ್ಮಾಣ ಮಾಡಲು ಅವಕಾಶ ಕೊಡುವುದಿಲ್ಲ. ಗ್ರಾಮ ಪಂಚಾಯತ್, ಜಿಲ್ಲಾಧಿಕಾರಿಗಳು ಜನರ ಸಮಸ್ಯೆ ಅರಿತುಕೊಂಡರೆ ಒಳ್ಳೆಯದು ಎಂದು ಸ್ಥಳೀಯರಾದ ಲಿಖಿತಾ ಬಾಳ ಒತ್ತಾಯ ಮಾಡುತ್ತಿದ್ದಾರೆ. ಬಾಳ ಒಟ್ಟೆಕಾಯರ್ ಪರಿಸರದಲ್ಲಿ ಈಗಾಗಲೇ ಟ್ಯಾಂಕರ್ ಚಾಲಕ, ಕ್ಲೀನರ್ಗಳಿಂದ ಹೆಣ್ಣು ಮಕ್ಕಳಿಗೆ ಕಿರುಕುಳವಾಗುತ್ತದೆ. ಕೆಲವು ದಿನಗಳ ಹಿಂದಷ್ಟೇ ಇಲ್ಲಿ ಸ್ಥಳೀಯ ಬಾಲಕಿಗೆ ಕಿರುಕುಳ ನೀಡಲು ಮುಂದಾಗಿದ್ದು, ಈ ವೇಳೆ ಬಾಲಕಿ ಪಾರಾಗಿದ್ದಾಳೆ. ಈ ಬಗ್ಗೆ ಸ್ಥಳೀಯರು ಸುರತ್ಕಲ್ ಠಾಣೆಗೆ ಲಿಖಿತ ದೂರನ್ನ ನೀಡಿದ್ದು ರಕ್ಷಣೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಟ್ಯಾಂಕರ್ ಯಾರ್ಡ್ ನಿರ್ಮಾಣದಿಂದ ಇಂಥದ್ದೇ ಸಮಸ್ಯೆ ಹೆಚ್ಚಾಗಲಿದ್ದು, ಗ್ರಾಮದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡುವಂತೆ ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಟ್ಯಾಂಕರ್ ಯಾರ್ಡ್ ಬಾಳ ಗ್ರಾಮೋಡು ಉಂತಾರೆ ಪೂರ ಸಂಚ ಆವೊಂದುಂಡು ಇತ್ತ ಬತ್ತು ಉಂತೊಂದುಂಡು ಇಂಕ್ಲಿಗೆ ಸೇಫ್ಟಿ ಕೊರ್ಲೆ ಇಂಕ್ಲು ಪೂರ ರಿಕ್ವೆಸ್ಟ್ ಮಂದ ಇಂಕ್ಲ ಜೋಕುಲೇನು ಇಂಕ್ಲು ಕೆಲಸ ಪೋಪಿನಾಕುಲು ಕಾಂಡೆ ಕೊಂಡ ಬೈಯಡ್ ಬರ್ಪಿನಾಕುಲು ಇಂಗೆ 2 ಜನ ಪಂಜೋಕುಲು ಉಪ್ಪುನು ಅಕ್ಲು ಇಲ್ಲಾಡಿ ಎಂಚ ಉಪ್ಪುನು ಇಂಗೆ ವಾಸ್ ಸೇಫ್ಟಿ ಬುಡ್ದು ಪೋಲಿ ಹಾಕ್ಲೇನು ಇಂಗ್ಲ ಹಸ್ಬೆಂಡ್ ನೈಟ್ ಶಿಫ್ಟ್ ಇತ್ತು ಇಂಕ್ಲು 3 ಜನ ಪೊನ್ನೂಲೆ ಅಪ್ಪ ಬುಡುಲಿಯಾ ಇಂಗೆ ಕೈತಳ್ಳು ಉಪ್ಪ ಒಂಜಿ ಅವು ಸೇಫ್ಟಿದ ಬೊಕ್ಕೊಂಜಿ ನೆತ್ತ ಪೊಲ್ಯೂಷನ್ದ ಫುಲ್ಲು ಡಸ್ಟ್ಗೆ ಏನು ಡಸ್ಟಡ್ ಹೆಲ್ತ್ ಪ್ರಾಬ್ಲಮ್ ಮಸ್ತ್ ಬರ್ಪು. ಫಸ್ಟ್ ಆಫ್ ಆಲ್ ಇಂಕ್ಲಿ ಮಸ್ತ್ ಪ್ರಾಬ್ಲಮ್ ಉಂಡು. ನಾವು BSF ಉಂಡು, ಮುಲ್ಪ HPCL ಉಂಡು, MRPL ಉಂಡು, ಫುಲ್ಲು ಪೊಲ್ಯೂಷನ್ ಇಂಕ್ಲ ಏರಿಯಾ ಮಾತ್ರ ಎಕ್ವೈರ್ ಆತಿಜ್ಜಿ. ಖಾಲಿ ಒಂಜಿ ಏರಿಯಾ ಮಾತ್ರ ಒಪ್ಪುನ ಒಂಜಿ ಏರಿಯಾ ಒಂಚೂರು ಸೇಫ್ಡ್ ಉಲ್ಲ ಅಂತ ಪನ್ನಾಗ ಅಲ್ಪಲ ಬತ್ತ ಟ್ಯಾಂಕರ್ ಉಂತವ್ರು ಪಡೊಂದು ಉಳ್ಳದು ಅಪ್ಪ ಇಂಕ್ಲು ಓಡಿಪೋಡು ಇಂಗ್ಲಿ ಬೇದ ಜಾಗ ಕೊರ್ಪಾರ ನಿಕ್ಕುಲು ಇಂಗ್ಲಿ ಬದುಕ ಬೇದ ಪ್ಲೇಸ್ ಕೊರ್ಪಾರ ಇಂಗ್ಲಿ ಸೊಲ್ಯೂಷನ್ ಇಜ್ಜ ಇಂಗ್ಲಿ ಇಂಕ್ಲು ನೆನಪು ಏಡ ಪನ್ಪಿನಿ ಎಂಕ್ಲು ಪ್ರಾಯದಾಗ ಎಂಕಲೆಲ್ಲ ಗೇಟ್ದ ಬರಿ ಮುಟ್ಟಲ್ಲ ಟ್ಯಾಂಕರ್ ಮಾತಕಂತ ಉಂತಾವೆ ಪುಂಜು ಜೋಕ್ಲು ಹೋನಾಗೆಲ್ಲ ಮೊಕ್ಕಲ್ನ ಮಾತ ನೆತ್ತಂದು ಮಾತ ಬಾರಿ ಇನ್ನುಂಡು ಬೊಕ್ಕ ರಾತ್ರಿಡು ನೆಕ್ಕಲ್ನ ಮಾತ ಪೂರ ಸ್ಟಾರ್ಟ್ ಮಲ್ಪುನು ಐನ್ ಬುಟ್ಟುನು ಬೊಕ್ಕ ಮೊಕ್ಕಲ್ನ ಮಾತ ಬೊಬ್ಬೆ ಇತ್ತೆ ಎಂಕ್ಲು ಪ್ರಾಯದಾಗ ಎಂಕ್ಲಿ ಜಪ್ಪರ್ಲಜ್ಜಿನಿದ್ರೆ ಇತ್ತ ಅಂಚ ಅರೆಗೊಲುಡು ದೂಲುಡು ಎಂಕ್ಲು ಕುಂಟಾರ್ದಿದ ಬಾಡಿನ ದೂಲುಲ್ಲ ಪೂರ ಕೆಂಪಾವು ಇತ್ತೆ ಕೆಸರ ಇತ್ತೆ ಎಂಕ್ಲೇದಾಲದೊಂದು ಎಂಕ್ಲೆ ಇಲ್ಲ ರೋಡು ಪೋಲಿ. ಒಟ್ಟಿನಲ್ಲಿ ಸುರತ್ಕಲ್ ಬಾಳ ಗ್ರಾಮದ ಎಂಆರ್ಪಿಎಲ್ ರಸ್ತೆಯ ಟ್ಯಾಂಕರ್ ಸಮಸ್ಯೆಯು ಆದಷ್ಟು ಬೇಗ ಪರಿಹಾರ ಕಾಣಲಿ ಎಂಬುದೇ ನಮ್ಮ ಹಾರೈಕೆ. ಇಲ್ಲಿ ಸೇರಿದಿನ ಉದ್ದೇಶದಾದ್ರು ಬಾಳ ಒಟ್ಟೆಕಾಯರ್ದಲ್ಪ ತಿರ್ತಿಡು
ಪುನಃ ಒಟ್ಟೆಕಾಯರು ಕುಂಬಳಕೆರೆ ಪೂಪುನಲ್ಪ ಸಾದಿಡೊಂಜಿ ಟ್ಯಾಂಕರ್ ಯಾರ್ಡ್ ರಡ್ಡರ ಎಕರೆಡ್ 185/1 ಸರ್ವೆ ನಂಬರ್ಡ್ ಟ್ಯಾಂಕರ್ ಯಾರ್ಡ್ ಆಪುನೊಂದು ಸುದ್ದಿ ಅತ್ತು ಇಲ್ಲದ ದುಮ್ಮೆ ಎಂಕಲು ಬತ್ತದಾಗಿನ ಉಂಟಾಯ 16 ವರ್ಷದ ದುಮ್ಮು ಉಂಟಾ ದಿನದ ಬೊಕ್ಕ ಏರ್ಲ ಆ ಸುದ್ದಿಗೆ ಪೋತಿಜೇರು ಇತ್ತ ಏರೋ ಒಂಜಿ ಕಾಸ್ದಾಯ ಬತ್ತದ ಅವೇನು ಮಲ್ಪೋಡು ತಯಾರಿ ಮಲ್ತೊಂದುಲ್ಲೆ ಆ ತಯಾರಿ ಮಲ್ಪುನೇನು ನಮ್ಮ ಬ್ರೇಕಪ್ ಮಲ್ಪೋಡು ಅನ್ನೋದು ಇನ್ನಿತ ಸಭೆಯಲ್ಲಿ ಸೇರ್ದೀನಿ ಇಂದು ಹಿಂದೆ ಒಂಜಿ ತಿಂಗಳದ್ದು ದುಂಬೆ ಆವೊಂದುಂಡು ಇನ್ನೆತ್ತಲ ಎಂಕಲಲ್ಲಿ 4 ಜನ ಸೇರಿದು ಇನ್ನಿತ ಬಗ್ಗೆ ಚರ್ಚೆ ಏರೇಂಡ ಪೂರ ಆತಂದು ಒಲ್ಪಡ್ದು ಪೂರ ಬೈದಂಡು ಇಂದು ಸೂಕ್ಷ್ಮತೆ ಓಲೋಲ್ ಪುಂಡ ಆತಂದು ಏರು ಜನ ಉಳ್ಳೇದು ಅಕ್ಕಲ ಪೂರ ಪಾತಿರ್ದು ರಿಕ್ವೆಸ್ಟ್ ಮಾಡ್ತಿದ್ದೆ. ಶರತ್ ಸಾಲಿಯಾನ್, V4 ನ್ಯೂಸ್, ಮಂಗಳೂರು.